واصرف عنا ربنا تقبل منا انك انت السميع العليم وتب علينا انك انت التواب الرحيم امين برحمتك يا ارحم الراحمين صلى الله تعالى وسلم على سيدنا محمد وعلى اله وصحبه وسلام على المرسلين. ಒಂದೇ ಜಾತಿ ಒಂದೇ ಧರ್ಮ ಒಂದೇ ಮತ ಅಂತ ಹೇಳುವಂತ ಸಂದೇಶವನ್ನು ಸಾರಿದಂತ ಬ್ರಹ್ಮನಾರಾಯಣ ಗುರು ಸ್ವಾಮೀಜಿಯವರ ಜನ್ಮದಿನದ ಒಂದು ಸಂಕೇತಿಕವಾಗಿ ಮಂಗಳೂರಿನ ಕುದ್ರೋಳಿ ಪ್ರದೇಶದ ಗೋಕರ್ಣನಾಥ ದೇವಸ್ಥಾನದ ಅಧೀನದಲ್ಲಿರುವಂತ ಗುರು ಬೆಂಗಳೂರು ಎಂಬ ಒಂದು ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಾಮರಸ್ಯದ ಸಲುವಾಗಿ ವಿಶಿಷ್ಟ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಚರ್ಚು, ದೇವಸ್ಥಾನ, ಮಸೀದಿ, ಸಿಖ್ ಮಂದಿರಗಳಲ್ಲಿ ಸಸಿ ನೆಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮವನ್ನು ಇಲ್ಲಿ ನಡೆಸಬೇಕು ಅಂತ ನಮ್ಮಲ್ಲಿ ಬಂದು ಮಾತನಾಡಿದಾಗ ಬಹಳ ಸಂತೋಷದಿಂದ ನಾವು ಅದನ್ನು ಒಪ್ಕೊಂಡಿದ್ದೇವೆ. ಯಾಕೆಂತ ಹೇಳಿದರೆ ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ದರ್ಗಾದಲ್ಲಿ ಅಂತಿಮ ಶ್ರಮಗೊಂಡ ಸಂತರ ಒಂದು ಭಾವನೆ ಕೂಡ ಎಲ್ಲರೂ ಒಂದಾಗಿ ಶಾಂತಿಯಿಂದ, ಸಾಮರಸ್ಯದಿಂದ, ಸೌಹಾರ್ದದಿಂದ ಬಾಳುವಂತ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡುವಂತ ಒಂದು ದರ್ಗಾ ಇದು ಉಲ್ಲಾಲ ಆಗಿದೆ. ಹಾಗಾಗಿ ಇವತ್ತು ಏರ್ಪಡಿಸಿದಂತ ಈ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ನಮ್ಮ ಜುಮಾ ನಮಾಜ್ ಕಡಿದ ಬಳಿಕ ಪ್ರಾರಂಭಿಸಬೇಕು ಅಂತೇಳಿ ನಾವು ಉದ್ದೇಶ ಮಾಡಿದೆವು. ಅದರ ಜೊತೆಯಾಗಿ ಒಂದು ಸಂತೋಷದ ಒಂದು ವಾತಾವರಣ ಕೂಡಿ ಬಂದಿದ್ದು ಏನಂತ ಹೇಳಿದರೆ, ನಮ್ಮವರೇ ಆದಂತ ಸೈಯದ್ ನಾಸಿರ್ ಹುಸೇನ್ ಸಂಸದರಾದಂಥ ಇವರು ದಿಢೀರಾಗಿ ಮಂಗಳೂರಿಗೆ ಭೇಟಿ ನೀಡುವ ಒಂದು ಸಂದರ್ಭದಲ್ಲಿ ಉಲ್ಲಾಲ ದರ್ಗಕ್ಕೆ ಭೇಟಿ ನೀಡುತ್ತೇನೆ ಅಂತ ಹೇಳುವಂತ ಒಂದು ಸೂಚನೆ ಕೂಡ ಬಂತು. ಹಾಗಾಗಿ ನಾವು ಈ ಒಂದು ಸಸಿ ನೆಡುವ ಕಾರ್ಯಕ್ರಮದ ಪ್ರಾಯೋಜಕರಾದಂಥ ಗುರು ಬೆಳದಿಂಗಳು ಕಾರ್ಯಕ್ರಮವನ್ನು ನಡೆಸುವಂತ ಇವರಲ್ಲಿ ಪ್ರಸ್ತಾವಿಸಿದೆವು. ಗಿಡ ನೆಡುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯಸಭಾ ಸದಸ್ಯರು ಕೂಡ ಭಾಗಿಯಾಗ್ತಾರೆ ಅಂತೇಳಿ ಅವರಿಗೂ ಇನ್ನಷ್ಟು ಸಂತೋಷ ಆಯಿತು. ಅವರು ಕೂಡ ಸೇರಿಕೊಂಡು ಮಾಡುವುದು ನಮಗೆ ಒಳಿತಾಯಿತು ಅಂತ ಹೇಳುವ ಭಾವನೆಯಲ್ಲಿ ಈಗ ನಮ್ಮ ನಾಸಿರುದ್ದೀನ್ ಹುಸೇನ್ ಸಾಹೇಬರು ಒಂದು ಸಸಿಯನ್ನು ನೆಡುವುದರ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಅವರನ್ನು ನಾನು ಉಲ್ಲಾಲ ದರ್ಗಾ ಸಮಿತಿ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಜೊತೆಯಲ್ಲಿ ನಮ್ಮ ನಿಮ್ಮೆಲ್ಲರ ಜನನಾಯಕರಾದ UT ಖಾದರ್ ಸಾಹೇಬರು ಇದ್ದಾರೆ. ಅವರನ್ನು ಕೂಡ ನಾನು ದರ್ಗಾ ವತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಗರಸಭೆಯ ಅಧ್ಯಕ್ಷರಾದ ಚಿತ್ರಕಲಾ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಉಪಾಧ್ಯಕ್ಷರ ಅಯ್ಯೂಬಿ ಅವರು, ನಮ್ಮ ಪದಾಧಿಕಾರಿಗಳಂತ ಫಾರೂಕುಲ್ಲಾಲ್ ಅವರು, ನೌಶಾದುಲ್ಲಾ ಅವರು, ಸಲೀಂ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಂತ ಹೇಳಿದ್ರೆ ಪದ್ಮರಾಜ್ ಅವರು, ಅಡ್ವೊಕೇಟ್ ಅಂತವರು ಮತ್ತು ಖಾದರ್ ಅವರ ಕ್ಲಾಸ್ಮೇಟ್ ಅಂತ ಹೇಳ್ತಾ ಇದ್ದಾರೆ. ಅವರು ಗೋಕರ್ಣನಾಥ ಟೆಂಪಲ್ನ ಖಜಾಂಚಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ರೂವಾರಿ ಗುರು ಬೆಳದಿಂಗಳು ಎಂಬ ಸಂಸ್ಥೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮರಸ್ಯಕ್ಕಾಗಿ ಎಲ್ಲವನ್ನೂ
ತ್ಯಾಗ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆ ಪಣತೊಟ್ಟಂತ ಒಬ್ಬ ನಿಷ್ಠಾವಂತ ಯುವಕ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತಾ ಇದ್ದೇನೆ. ಇವರ ಈ ಒಂದು ಪ್ರಯತ್ನ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಜಾತಿ ವರ್ಗದವರು ನಾರಾಯಣ ಗುರುಸ್ವಾಮಿ ಅವರ ಸಂದೇಶದಂತೆ ಎಲ್ಲರೂ ಒಂದೇ ಜಾತಿಯವರು, ಒಂದೇ ಧರ್ಮದವರು, ಒಂದೇ ಮತದವರು, ನಾವೆಲ್ಲರೂ ಒಂದು ಹೇಳುವಂತ ಆ ಸಂದೇಶ ಇಡೀ ನಮ್ಮ ರಾಜ್ಯದಲ್ಲಿ ಪಸರಿಸಲಿ. ಆ ಮೂಲಕ ನೆಮ್ಮದಿಯ ಜೀವನವನ್ನ ಮಾಡಲಿಕ್ಕೆ ಆ ಅಲ್ಲಾಹ ನಮಗೆ ಅನುಭವಿಸಲಿ ಎಂದು ಹೇಳಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸಹಕರಿಸಿದ ನಿಮಗೆಲ್ಲರಿಗೂ ದೀರ್ಘ ಮಾತಾಡದೆ ಶುಭ ಸ್ವಾಗತದೊಂದಿಗೆ ಧನ್ಯವಾದವನ್ನು ಕೂಡ ಹೇಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ನಾಸಿರ್ ಹುಸೇನ್ ಆಗಲಿ, ನಮ್ಮ ಶಾಸಕರಾಗಲಿ ಒಬ್ಬರು ಒಂದು ಸಂದೇಶವನ್ನ ಈ ವೇದಿಕೆಯಲ್ಲಿ ನೀಡಬೇಕು ಅಂತ ಕೇಳಿಕೊಡ್ತಾರೆ. ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಹಜರತ್ ಸೈಯದ್ ಮದನಿ ದರ್ಗಾ ಹಾಗೂ ಜಮ್ಮಾ ಮಸೀದಿಯ ಸನ್ನಿಧಿ ನಡೆಯುವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷ ನೇತೃತ್ವ ವಹಿಸಿದಂತಹ ನಮ್ಮ ಗೌರವಿತರು, ದರ್ಗಾ ಸಮಿತಿಯ ಮತ್ತು ಜುಮ್ಮಾ ಮಸೀದಿಯ ಅಧ್ಯಕ್ಷರಾಗಿರುವಂತಹ ರಶೀದ್ ಅಕ್ಕನವರೇ, ಈ ಕಾರ್ಯಕ್ರಮದ ಮುಖ್ಯಸ್ಥರು ಮತ್ತು ಉಸ್ತುವಾರಿ ವಹಿಸಿಕೊಂಡು ಆಲೋಚನೆ ಮಾಡಿಕೊಂಡು ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡೋದಕ್ಕೆ ಪ್ರೇರಣೆ ಕೊಟ್ಟಂತ ನನ್ನ ಸನ್ಮಿತ್ರರು, ನನ್ನ ಸಹಪಾಠಿಯು ಹಾಗೆ ಅಡ್ವೊಕೇಟ್ ಆಗಿರುವ ಹಾಗೂ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನ ಕ್ಷೇತ್ರದ ಖಜಾಂಚಿ ಆಗಿರುವಂತಹ ಸನ್ಮಾನ್ಯ ಪದ್ಮರಾಜ್ ಅಡ್ವೊಕೇಟ್ ಅವರೇ, ಈ ಕಾರ್ಯಕ್ರಮದಲ್ಲಿ ಬಹುಶಃ ಇವತ್ತು ನಮ್ಮ ಮುಖ್ಯ ಅತಿಥಿಗೂ ಅಖಿಲ ಭಾರತದಲ್ಲಿ ಇವತ್ತು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ಮುಖ್ಯ ಸಚೇತಕರಾಗಿ ನೇಮಕಗೊಂಡು ಪ್ರಪ್ರಥಮವಾಗಿ ದರ್ಗಾ ಜಾತಿಗೆ ಬಂದಂತಹ ಮತ್ತು ರಾಜ್ಯಸಭೆಯ ಸದಸ್ಯರಾದ ಗೌರವಾದಂತಹ ಡಾಕ್ಟರ್ ನಾಸಿರ್ ಹುಸೇನ್ ಅವರೇ, ಅದೇ ರೀತಿ ವೇದಿಕೆ ನಗರಸಭೆ ಅಧ್ಯಕ್ಷ ಅಂತ ಚಿತ್ರಕನ್ ಅವರೇ, ಉಪಾಧ್ಯಕ್ಷ ಅಯೂಬ್ರವರೇ, ನಮ್ಮ ಎಲ್ಲ ಸಲೀಂ ಅವರೇ, ಮುಸ್ತಫಾ ಅವರೇ, ಫಾರೂಕ್ ನೌಷಾದ್ ಹಸೀಬ್ ಎಲ್ಲ ಸಮಿತಿ ನಮ್ಮ ಸದಸ್ಯರೇ, ನಮ್ಮ ಇಬ್ರಾಹಿಂ ಅಕ್ಕ ಎಲ್ಲ ನಮ್ಮ ಕಬೀರ್ ಮತ್ತು ಎಲ್ಲ ನಮ್ಮ ಸರ್ವ ಸದಸ್ಯರುಗಳೇ, ಬಹುಶಃ ಇವತ್ತು ದೀರ್ಘವಾಗಿ ಬರ್ರಿ ಇಬ್ಬರ ಪ್ರಪ್ರಥಮವಾಗಿ ಉಳ್ಳಾಲ ದರ್ಗಾ ಸಮಿತಿಯವರಿಗೂ ಶ್ರೀ ಗೋಕರ್ಣನಾಥೇಶ್ವರ ಆಡಳಿತ ಮಂಡಳಿ ಸರ್ವ ಸದಸ್ಯರಿಗೂ ನನ್ನ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಬಹುಶಃ ನಮ್ಮ ನಾಸಿರ್ ಹುಸೇನ್ ಅವರು ಬಂದಿದ್ದಾರೆ. ಬಹುಶಃ ಎಲ್ಲರ ಪರವಾಗಿ ಸ್ವಾಗತಿಸಿಕೊಂಡು ಅತ್ಯಂತ ಯುವಕರಾಗಿದ್ದುಕೊಂಡು JNUನ ಅಧ್ಯಕ್ಷನಾಗಿದ್ದುಕೊಂಡು ಬಹುಶಃ ವಿವಿಧ ಹಂತ ಕೆಲಸ ಮಾಡಿಕೊಂಡು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ಉತ್ತಮವಾದ ಭವಿಷ್ಯ ಇರುವಂತಹ ಸಂಬಂಧ ನಿಮ್ಮೆಲ್ಲ ದುವಾ ಇಲ್ಲ ಅಂತ ಕೇಳಿಕೊಳ್ತಾ ನಾನು ಪದ್ಮರಾಜ್ ಮತ್ತು ರಶೀದ್ ಅಕ್ಕರ್ ನಾನು ಎಲ್ಲರ ಪರವಾಗಿ ಅಭಿನಂದಿಸಿಕೊಂಡು ಬಹುಶಃ ಭಾರತ ದೇಶ ಸಂಸ್ಕೃತಿ ಏನಿದೆಯಾ ವಿವಿಧತೆಯಲ್ಲಿ ಏಕತೆ ಏನು ಬಹುಶಃ ನಮ್ಮ ಇವತ್ತು ಈ ಪ್ರದೇಶದಲ್ಲಿ ನಾವು ಪ್ರಾರಂಭ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಮುಖಾಂತರ ಆ ಒಂದು ಹೆಸರನ್ನ ಪ್ರಾರಂಭ ಮಾಡಿದ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸೊ ಇದಕ್ಕೆ ಆಲೋಚನೆ ಮಾಡಿ ಇದಕ್ಕೆ ಸಹಕಾರ ಕೊಟ್ಟಂತ ಮತ್ತು ಅನುಷ್ಠಾನ ಮಾಡುವಂತ ಪ್ರತಿಯೊಬ್ಬರನ್ನು ಕೂಡ ನಾನು ಸರ್ವರ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ನೋಡಿ, ಭಾರತ ದೇಶ ಇವತ್ತು ವಿವಿಧತೆಯಲ್ಲಿ ಏಕತೆ ಇರುವಂತ ದೇಶ. ಎಲ್ಲಾ ದೇಶಗಳು ನಾವು ಹಾಗೆ ಹೇಳುವುದಿಲ್ಲ, ವಿವಿಧತೆಯಲ್ಲಿ ಇರುವ ಏಕತೆ, ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳಿ, ಅಥವಾ ವಿವಿಧತೆಯಲ್ಲಿ ಏಕತೆ ತೋರಿಸಿದ ದೇಶ ಇದ್ದಂತ ಹೇಳಿದ್ರೆ ವಿಶ್ವದಲ್ಲಿದು ಭಾರತ. ಇಲ್ಲಿ ಯಾಕೆ ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಡ್ರೆಸ್, ಬೇರೆ ಬೇರೆ ಆಚಾರಗಳು, ಬೇರೆ ಬೇರೆ ವಿಚಾರಗಳು, ಕೆಲವರ ಹೈಟ್, ಕೆಲವು ಗಿಡ್ಡ, ಕೆಲವು ಬಿಳಿ, ಕೆಲವು ಕಪ್ಪು, ಕೆಲವು ಒಂದು ತಮಿಳ್ ಮಾತಾಡ್ತಾರೆ, ಕೆಲವು ಕನ್ನಡ ಮಾತಾಡ್ತಾರೆ, ಕೆಲವು ಹಿಂದಿ ಮಾತಾಡ್ತಾರೆ, ಕೆಲವು ಉರ್ದು ಮಾತಾಡ್ತಾರೆ, ಕೆಲವು ಒರಿಯ ಮಾತಾಡ್ತಾರೆ. ಎಲ್ಲ ಬೇರೆ ಬೇರೆ ವಿವಿಧತೆಯಲ್ಲಿ ಕೂಡ ನಾವೆಲ್ಲ ಭಾರತೀಯರೆಂಬ ಹೇಳುವಂತ ವಿಶ್ವದಲ್ಲಿ ದೇಶದಲ್ಲಿ ಇದ್ರೆ ಅದು ಭಾರತ ಅಂತ ನಾವು ಇವತ್ತು ಹೆಮ್ಮೆಯಿಂದ ಪಡೆದ ವಿಚಾರ ಇವತ್ತು ಆಗ್ಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಸೌಹಾರ್ದತೆ ಹೇಗೆ ನಮಗೆ ಉಸಿರಾಡ್ಲಿಕ್ಕೆ ನಾವು ಮನುಷ್ಯರು, ನಮ್ಗೆ ಉಸಿರು ಮುಖ್ಯ. ಒಂದು ನಿಮಿಷ ಉಸಿರು ನಿಂತರೆ ನಾವೆಲ್ಲ ಕೂಡ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಭಾರತ ದೇಶಕ್ಕೆ ಸಹೋದರತೆ ಮತ್ತು ಸೌಹಾರ್ದತೆ ಉಸಿರೇ. ಯಾವಾಗ ಈ ದೇಶದಲ್ಲಿ ಸಹೋದರತೆ ಮತ್ತು ಸೌಹಾರ್ದತೆ ನಿಲ್ಲುವುದಿಲ್ಲೋ ಆಗ ಭಾರತವಾಗಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಪ್ರತಿಯೊಬ್ಬರಿಗೂ ಕೂಡ ಅಗತ್ಯವಾಗಿ ನಾವು ಬಹುಶಃ ಭಾರತ ಜೀವಿಸಬೇಕಾದ್ರೆ ನಾವೆಲ್ಲರೂ ಕೂಡ ಸಂತೋಷದಿಂದ ಜೀವಿಸಬೇಕು. ನನ್ನ ನೆರೆಕನ್ನು ಪ್ರೀತಿಸದೆ ನಾನು ದೇಶವನ್ನು ಪ್ರೀತಿಸಲಿಕ್ಕೆ ಸಾಧ್ಯವೇ ಇವತ್ತಿಲ್ಲ. ನಾವು ಪರಸ್ಪರ ದೇಶದ ಜನರನ್ನು ಪ್ರೀತಿಸಿದಾಗ ಮಾತ್ರ ನಾವು ಇದು ದೇಶವನ್ನು ಪ್ರೀತಿಸಲಿಕ್ಕೆ ನಮಗೆ ಇವತ್ತು ಸಾಧ್ಯವಾಗ್ತದೆ. ಅಂತ ಪ್ರೀತಿಯ ಒಗ್ಗಟ್ಟಿನಿಂದ ಪದ್ಮರಾಜ್ ಅವರು ಗೋಕರ್ಣ ಕ್ಷೇತ್ರದ ಮುಖಾಂತರ ಬಂದಾಗ ದರ್ಗಾ ಸಮಿತಿ ರಶೀದ ಕೂತ್ಕೊಂಡು ಬರೋ ಸಂತೋಷದಿಂದ ಇವತ್ತು ನಾವೆಲ್ಲ ಸೇರಿ ಇಲ್ಲಿ ಆಗುದಿದ್ರೆ ಬಹುಶಃ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ತತ್ವ ಆದರ್ಶಗಳು, ಹಜರತ್ ಸೈಯದ್ ಮದನಿ ಔಲಿಯಾ ಅವರ ತತ್ವ ಆದರ್ಶಗಳು ಬಹುಶಃ ಇವತ್ತು ಇಲ್ಲಿ ಸೇರಿ ಊರನ್ನು ಕಾರ್ಯಗೊಳಿಸ್ತಾ ಇದ್ದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲಾ ಜಾತಿ, ಎಲ್ಲಾ ಮತ್ತು ಎಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಜೀವನ ಮಾಡಿಕೊಂಡು ಸ್ವಾಭಿಮಾನ ಮತ್ತು ನೆಮ್ಮದಿಯ ಬದುಕು ಪ್ರತಿಯೊಬ್ಬನಿಗೆ ಕಾಣಬೇಕು ಅಂತ ಆ ಒಂದು ಸಂದೇಶ, ಅದಕ್ಕೆ ಅನುಗುಣವಾಗಿ ಬಂದಂತ ಸಮಾಜ ಇವತ್ತು ನಾವೆಲ್ಲರೂ ಕೂಡ ಸಂತೋಷದಲ್ಲಿ ಇದ್ದೇವೆ. ನಮ್ಮ ವಯಸ್ಸಿನ ಇವತ್ತೆಲ್ಲ ನಾವು ಸಂತೋಷನ ಇರುವುದಾದ್ರೆ ಇಂಥ ಹಿರಿಯರು ಸೋದರತೆಯ ಸಮಾನತೆಯ
ಒಂದು ಸಮಾಜ ನಿರ್ಮಾಣ ಮಾಡೋ ಕಾರಣ ನಾವೆಲ್ಲ ಚೆನ್ನಾಗಿ ಇವತ್ತು ಬದುಕ್ತಾ ಇದ್ದೇವೆ. ಅದು ಬಿಟ್ಟು ನಾವೇನಾದ್ರೂ ಇವತ್ತು ಹೆಚ್ಚು ನಾವು ಅದೇ ರೀತಿ ನಾವು ನಮ್ಮ ಸಂಸ್ಕೃತಿ ಮುಂದೆ ತಗೊಂಡು ಹೋಗೋದಿದ್ದಲ್ಲಿ ನಾವು ವಿಭಾಗ ಮಾಡಲಿಕ್ಕೆ ಬಹಳಷ್ಟು ಆಲೋಚನೆ ಮಾಡಿಕೊಂಡು ಹೋದ್ರೆ ನಾವು ಬದುಕಿ ಏನಾದ್ರೂ ಹೋಗ್ಬೋದು 10-15 ವರ್ಷ. ಇನ್ನು ಹುಟ್ಟುವಂತ ಮಕ್ಕಳು ಮತ್ತು ಈ ಸೋದರ ಮಕ್ಕಳು ನಮ್ಮಷ್ಟು ದೊಡ್ಡವರಾದಾಗ ಸರಿಯಾಗಿ ಜೀವನ ಮಾಡದಂತ ಪರಿಸ್ಥಿತಿ ನಾವು ನಿರ್ಮಾಣ ಮಾಡಿ ಕೊಡ್ತೇವೆ ಅಂತೇಳಿ ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ನಾವು ಬದುಕುತ್ತೇವೆ, ನಮ್ಗೆ ಹಿರಿಯರು ಮಾಡಿ ಕೊಟ್ಟಿದ್ದಾರೆ, ನಾವು ಬದುಕಿ ಸಾಕಾಗುದಿಲ್ಲ. ಇನ್ನು ಹುಟ್ಟಿ ಬರುವಂತ ಮಕ್ಕಳೇನಿದ್ದಾರ ಅವ್ರಿಗೆ ಬೇಕಾದಂತ ಸಮಾಜ ಹೇಗೆ ನಿರ್ಮಾಣ ಮಾಡ್ಬೇಕಂತ ಜವಾಬ್ದಾರಿ ನಮ್ಮ ಜವಾಬ್ದಾರಿ. ಅದಕ್ಕಾಗಿ ನಾನು ಹೇಳಿದಿಷ್ಟೇ, ನಾವು ಯಾರು ಕೂಡ ವಿಭಾಗ ಮಾಡ್ಲಿಕ್ಕೆ ಎಲ್ಲಿಯೂ ಕೂಡ ಇಲ್ಲ, ಒಗ್ಗಟ್ಟೇ ಮಾಡುವಂತ ಕೆಲಸ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಲಿಕ್ಕೆ ನಾವೆಲ್ಲರೂ ಕೂಡ ಜೊತೆ ಜೀವಿಕೊಂಡು ಅದಕ್ಕೆ ಹೋರಾಡುವಂತ ಕೆಲಸ ಮಾಡ್ಬೇಕು. ಯಾರೇ ವಿಭಾಗ ಮಾಡಿ ನಮ್ಮನ್ನು ವಿಭಾಗ ಮಾಡ್ಲಿಕ್ಕೆ ಜಾತಿ ಆಧಾರದಲ್ಲಿ, ಧರ್ಮ ಆಧಾರದಲ್ಲಿ, ಇನ್ನಿತರ ಕಲರ್ ಆಧಾರದಲ್ಲಿ ಅಥವಾ ಬಡವರು ಶ್ರೀಮಂತ ಯಾರದು ವಿಭಾಗ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ಅವ್ರು ಹಿಮ್ಮೆಟ್ಟಿಸುವಂತ ಕೆಲಸ ನಾವೆಲ್ಲ ಕೂಡ ಜೊತೆಯಾಗಿ ಮಾಡುವುದು ಅಗತ್ಯ. ಅದು ನಮ್ಗೆಲ್ಲ, ಈ ಮಕ್ಕಳಿಗೆ ಮತ್ತು ಇನ್ನು ಹುಟ್ಟಿ ಬರುವಂತ ಮಕ್ಕಳಿಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಒಗ್ಗಟ್ಟು ಏಕತೆಗೆ ನಾವು ಮಹತ್ವ ಕೊಡುವ ಅದೇ ಇವತ್ತು ನಮ್ಮದೆಲ್ಲ ಧಾರ್ಮಿಕ ಧರ್ಮ ಗುರುಗಳ ಎಲ್ಲ ಧರ್ಮದ ಸಂದೇಶ ಕೂಡ ಇವತ್ತು ಆಗಿದೆ. ಅದನ್ನ ಇವತ್ತು ಅನುಷ್ಠಾನ ಮಾಡೋದು ಹೇಳಿಕೊಳ್ತಾ, ಬಹುಶಃ ಮುಂದಿನ ಉರುಸ್ ಕೂಡ ಕಾರ್ಯಕ್ರಮ ಬರ್ತದೆ, ಸರ್ವ ಧರ್ಮದವರು ಕೂಡ ಸಹಕಾರ ಕೊಡ್ಬೇಕಂತ ನಾನು ಹೇಳಿಕೊಂಡು, ಬಹುಶಃ ಜನಾರ್ದನ್ ಪೂಜಾರಿಯ ತತ್ವ ಆದರ್ಶ ಏನಿದೆ ಪದ್ಮರಾಜ್ ಅವರು ಬಹಳ ಪ್ರಾಮಾಣಿಕ ಅದನ್ನು ಅನುಷ್ಠಾನ ಮಾಡ್ತಾ ಬಂದಿದ್ದೀನಿ. ನನಗೆ ವಿಶ್ವಾಸ ಇದೆ ಎಲ್ಲ ದೇವರ ಆಶ್ರಮ ಮುಖಾಂತರ ಜನಾರ್ದನ್ ಪೂಜಾರಿ ಅಷ್ಟೇ ದೊಡ್ಡ ಜನ, ನೀವು ಕೂಡ ಮುಂದೆ ನಿಲ್ಲೋಕೆ ಆಗ್ತೀರಿ, ವಯಸ್ಸು ಬೇಕಾದಷ್ಟು ಇದೆ ಅಂತ ನಮ್ಮ ಕ್ಲಾಸ್ಮೇಟ್ಸ್ ಇದರಲ್ಲಿ ಅವ್ನು ನೋಡಿ ಎಷ್ಟು ಸಂತೋಷ ಅಡ್ವೊಕೇಟ್ ಆಗಿದೆ, ನಾನೀಗ ರಸ್ತೆ ಬಂದಿರುವಂತ ಪರಿಸ್ಥಿತಿ ಆಗಿದೆ. ಆದ ಕಾರಣ ಬಹುಶಃ ಅವ್ರು ಆಗಲು ಕೂಡ ಬಹಳ ಜೊತೆಯಾಗಿದ್ದವರು ಆ ಸಂದರ್ಭದಲ್ಲಿ ಕೂಡ. ಅದಕ್ಕಾಗಿ ನನ್ನ ವಿದ್ಯಾರ್ಥಿ ಜೀವನದ ಕಥೆ ಎಲ್ಲ ಯಾರಿಗೆ ಗೊತ್ತುಂಟು ಅಂತ ಹೇಳಿದ್ರೆ ಪದ್ಮರಾಜ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ನನ್ನನ್ನು ಅವ್ರು ಕಾಂಪ್ರಮೈಸ್ ಕಾದರ್ ಅಂತ ಕರಿತಾ ಇದ್ರು. ಯಾಕೆ ನನಗೆ ಕೆಲಸ ಕಾಂಪ್ರಮೈಸ್ ಮಾಡೋದಲ್ಲ, ಕೂತ್ಕೊಳಿಸಿ ಹೆಸರೇ ಕಾಂಪ್ರಮೈಸ್ ಕಾದರ್ ಅಂತೇಳಿ ಕಾಲೇಜ್ ಇರ್ತಿದ್ರು. ಅದಕ್ಕೆ ನಿಮ್ಗೆಲ್ಲ ನಾವು ಶುಭಾಶಯನ ಸಲ್ಲಿಸಿ ನಿಮ್ಮೆಲ್ಲ ದುವಾನ ನೀವು ಕೇಳಿಕೊಂಡು ನಾವೆಲ್ಲರೂ ಕೂಡ ಸಂತೋಷದ ನೆಮ್ಮದಿಯ ಸೋದರ ಈ ಒಂದು ಕಾರ್ಯಕ್ರಮ ಇನ್ನಷ್ಟು ಬೇರೆ ಬೇರೆ ರೀತಿಯಲ್ಲಿ ಮುಂದೆ ಅವಕಾಶ ಆಗಲಿ ಅಂತ ಹೇಳಿಕೊಳ್ತಾ, ಮತ್ತೊಮ್ಮೆ ನಾಸೂರು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸಿ ಇದಕ್ಕೆ ಸಹಕಾರ ಪ್ರತಿಯೊಬ್ಬ ಕಮಿಟಿಯ ಸದಸ್ಯರು ನಾನು ಅಭಿನಂದಿಸಿ ನನ್ನ ಎರಡು ಮಾತು ಮುಗಿಸಿನೇ. ಅಸ್ಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತ್. ಸೈಯದ್ ಮದನಿ ದರ್ಗಾ ಇದರ ಅಧ್ಯಕ್ಷರೇ, ಇಂದಿನ ಕಾರ್ಯಕ್ರಮಕ್ಕೆ ಅನಿರೀಕ್ಷಿತವಾಗಿ ಆಗಮಿಸಿ ಈ ಒಂದು ಉತ್ತಮವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶ್ರೀಯುತ ರಾಜ್ಯಸಭಾ ಸದಸ್ಯರು, ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿ ಈಗಾಗಲೇ ನಿಯುಕ್ತಿಗೊಂಡಿರುವಂತಹ ಡಾಕ್ಟರ್ ಸೈಯದ್ ನಾಸಿರ್ ಹುಸೇನ್ ರವರೇ, ನನ್ನ ಆತ್ಮೀಯ ಮಿತ್ರಗಿಂತಲೂ ಮಿಗಿಲಾಗಿ ನನ್ನ ಆತ್ಮೀಯ ಸಹೋದರ ಅಂತ ಹೇಳ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರಾಗಿ ರಾಜ್ಯಾದ್ಯಂತ ಹೆಸರು ಮಾಡಿ ಇಂದು ದೇಶದಲ್ಲಿ ಪ್ರಸಿದ್ಧಿ ಹೊಂದಿರುವಂತಹ ನನ್ನ ಆತ್ಮೀಯ ಮಿತ್ರರು ಆದಂತಹ ಶ್ರೀಯುತ UT ಖಾದರ್ ಅವರೇ, ಪುರಸಭೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಚಿತ್ರಾಕ್ಷಿ ಅವರೇ, ಚಿತ್ರಕಲಾರವರೇ, ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಈ ಒಂದು ಧಾರ್ಮಿಕ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಸದಸ್ಯರೇ, ಬಹುಶಃ ಬಹಳ ಒಳ್ಳೆಯ ದಿವಸ ಶುಕ್ರವಾರ. ನಾವು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರ ತಮಗೆಲ್ಲ ಗೊತ್ತಿದೆ. ಈ ವಿಶ್ವಕ್ಕೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಅದ್ಭುತ ಸಂದೇಶವನ್ನು ನೀಡಿದಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಸ್ಥಾಪಿಸಿದಂತಹ ಆ ಪುಣ್ಯ ಕ್ಷೇತ್ರದಲ್ಲಿ ಮಾನ್ಯ ಶ್ರೀ ವಿ ಜನಾರ್ದನ್ ಪೂಜಾರಿ ಅವರು, ತಮಗೆ ಗೊತ್ತಿದೆ ಅವರ ಒಂದು ಯಾವ ರೀತಿ ಈ ಒಂದು ಸಾಮರಸ್ಯವನ್ನು ಕಾಪಾಡುವಲ್ಲಿ ಅವರ ಪಾತ್ರ ಏನು, ಯಾವ ರೀತಿಯಲ್ಲಿ ಅವರು ಒಟ್ಟಿಗೆ ಸೇರಿ ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಸಂದೇಶ ಏನಿದೆ ಇದನ್ನು ಪಾಲಿಸುತ್ತಾ ಎಲ್ರಿಗೂ ಮಾದರಿಯಾಗಿದ್ರು. ಇದನ್ನು ಮುಂದುವರಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ. ಆ ಪ್ರಕಾರ ನಾವು ಬ್ರಹ್ಮಶ್ರೀ ನಾರಾಯಣ ಗುರುಗಳ 167ನೇ ಜನ್ಮ ದಿನಾಚರಣೆಯ ಅಂಗವಾಗಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಧಾರ್ಮಿಕ ಪುಣ್ಯಕ್ಷೇತ್ರಗಳಲ್ಲಿ ಕೋಮು ಸಾಮರಸ್ಯನ್ನು ಕಾಪಾಡುವಂತಹ ಒಂದು ಕೆಲಸಕ್ಕೆ ಮುನ್ನುಡಿ ಹಾಕಬೇಕು ಎನ್ನುವ ಒಂದು ಸದುದ್ದೇಶದಿಂದ ನಾವು ಔಷಧಿಯ ಗಿಡಗಳನ್ನು ನೆಡುವಂತಹ ಒಂದು ಸರಣಿ ಕಾರ್ಯಕ್ರಮವನ್ನು ಇಂದು ಆರಂಭಿಸಿದೆವು.
ಇಂದು ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ವಿಶೇಷ ಪ್ರಾರ್ಥನೆ ಹಾಗೂ ನಾರಾಯಣ ಗುರುಗಳಿಗೆ ಪೂಜೆಯನ್ನು ಸಲ್ಲಿಸಿ ಗೆಜ್ಜೆಗಿರಿಯಲ್ಲಿ ಕೋಟಿ ಚೆನ್ನಯ್ಯರ ಒಂದು ಸ್ಥಳದಲ್ಲಿ ನಾವು ಮುಹೂರ್ತವನ್ನು ಏರ್ಪಡಿಸಿ ನಂತರ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಈಗಾಗಲೇ ಗಿಡ ನೆಡುವ ಮೂಲಕ ಈ ಕಾರ್ಯಕ್ರಮವನ್ನು ಮಾಡಿದೆವು. ಮುಂದೆಯೂ ಕೂಡ ನಾವು ಜಿಲ್ಲೆಯ ಬಸದಿ ಆಗಿರ್ಬೋದು, ಚರ್ಚ್ ಇರ್ಬೋದು, ಹಾಗೆ ಗುರುದ್ವಾರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕಿದ್ದೇವೆ. ತಮ್ಗೆಲ್ರಿಗೂ ಗೊತ್ತುಂಟು, ನಾಮಗಳು ಹಲವಾರು ಆದ್ರೆ ದೇವರು ಒಬ್ರೇ. ನಾವೆಲ್ಲರೂ ಯಾರು ಅಂತ ಕೇಳಿದ್ರೆ ದೇವರ ಮಕ್ಕಳು. ಇಲ್ಲಿ ನಾವು ಹೇಳ್ತೇವೆ ಧರ್ಮ, ಹಲವಾರು ಧರ್ಮಗಳು ನಮ್ಮ ಭಾರತ ದೇಶ. ಈಗಾಗಲೇ ನನ್ನ ಸನ್ಮಿತ್ರರಾದಂತಹ ಖಾದರ್ ಅವರು ಹೇಳಿದ್ರು, ಇಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಇರುವಂತಹ ಒಂದು ದೇಶ. ನಮ್ಮದೇ ಆದ ಸಂಸ್ಕೃತಿಗಳು ಇದ್ದಾವೆ. ಆದ್ರೆ ಅದು ಏನು ಇದ್ರೂ ಇಲ್ಲಿ ನಾವು ಯಾರು ಅಂತ ಕೇಳಿದ್ರೆ ನಾವು ದೇವರ ಮಕ್ಕಳೇ, ಎಲ್ಲರೂ ಸಹೋದರ ಸಹೋದರಿಯರು. ಇದನ್ನು ನಾವು ಮನಗಾಣಬೇಕಾದಂತಹ ಪರಿಸ್ಥಿತಿ ಇದೆ. ಭಾರತ ದೇಶದ ಸಂವಿಧಾನವು ಕೂಡ ಇಲ್ಲಿ ಇದರ ಬಗ್ಗೆ ಹೇಳುತ್ತೆ. ನಾವು ಜಾತೀಯತೀತ ದೇಶ ನಮ್ದು. ಇಲ್ಲಿ ಎಲ್ಲರನ್ನು ಪರಸ್ಪರ ನಾವು ಪ್ರೀತಿಸುವಂತಹ ಕೆಲಸ ಆಗಬೇಕು, ದೇಶಕ್ಕೆ ದೇಶಿಸುವಂತಹ ಕೆಲಸ ಆಗಬಾರ್ದು. ಮುಂದೆ ಕೂಡ ಈ ನಮ್ಮ ಜಿಲ್ಲೆಯಲ್ಲಿ, ದೇಶದಲ್ಲಿ ಈ ಒಂದು ನಾವು ಇವತ್ತು ಮಾಡುತ್ತಿರುವಂತಹ ಕೆಲಸ, ಇದು ಒಂದು ದೇಶಕ್ಕೆ ಸಂದೇಶ ರವಾನೆ ಆಗುವಂತಹ ಕೆಲಸ ಆಗ್ಬೇಕು ಅಂತ ಹೇಳ್ತಾ ಇದ್ದೇನೆ. ಬಹುಶಃ ಇದಕ್ಕೆ ಒಂದು ಉತ್ತಮ ನಿದರ್ಶನ ಅಂತ ನಾನು ಹೇಳಬಲ್ಲೆ. ಬಹಳ ಅಭಿಮಾನದಿಂದ ನಾನು ಹೇಳ್ತೇನೆ, UT ಖಾದರ್ ಅವರು ಇವತ್ತು ಬಹಳ ದೊಡ್ಡ ಒಬ್ಬ ಮನುಷ್ಯ ಅಂದ್ರೆ ಒಂದು ರಾಜಕೀಯದಲ್ಲಿ ಉನ್ನತ ಹುದ್ದೆಗೆ ಏರಿ ಆ ದೇಶದ ಕಾನೂನನ್ನು ಗೌರವಿಸಿ ಎಲ್ಲರೊಂದಿಗೆ ಬೆರೆಯುವಂತಹ ಒಬ್ಬ ವ್ಯಕ್ತಿ. ಇವರು ರಾಜಕೀಯಕ್ಕೆ ಬಂದ ನಂತರ ಈ ರೀತಿ ಇರುವವರಲ್ಲ. ವಿದ್ಯಾರ್ಥಿ ಜೀವನದಲ್ಲಿ 3 ವರ್ಷ ನಾನು ಅವರು ಒಟ್ಟಿಗೆ ಇದ್ದು. ಖಾದರ್ ಬಾಯ್ ಅಂದ್ರೆ ಹೇಗಿದ್ರು ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಕಾಂಪ್ರಮೈಸ್ ಖಾದರ್ ಅಂತ. ನಿಜವಾಗ್ಲೂ ಹೌದು. ಅದು ಯಾರಲ್ಲಿ ಏನಾದ್ರೂ ಒಂದು ಚಿಕ್ಕ ಪುಟ್ಟ ನಮ್ಮಲ್ಲಿ ವೈಮನಸ್ಸುಗಳಿದ್ರೆ ಎಲ್ಲರನ್ನು ಒಟ್ಟಿಗೆ ಕೂರಿಸ್ಕೊಂಡು ಮಾತನಾಡಿಸಿ ಹೋಗುವ ಅಂತ ಹೇಳಿ ಚಾ ಕುಡಿಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಚಾ ಕುಡಿಯೋ ದುಡ್ಡು ಮಾತ್ರ ಅವ್ರು ಕೊಡ್ತಾ ಇರ್ಲಿಲ್ಲ. ಇದು ನಮ್ಮ ಖಾದರ್ ಬಾಯ್ ಅವರ ವಿಶೇಷ. ಅಂತಹ ಬಹಳ ಒಂದು ಉತ್ತಮ ವ್ಯಕ್ತಿ. ನಾವು ಖಾದರ್ರಿಂದ ಕೂಡ ಮಾನ್ಯ CB ಜನಾರ್ದನ್ ಪೂಜಾರಿ ಅವರು ನಮಗೆ ಏನೆಲ್ಲ ಕಲಿಸಿಕೊಟ್ಟಿದ್ದಾರೆ. ಬಹುಶಃ ಖಾದರ್ ಅವರು ಕೂಡ ಅವರ ಒಬ್ಬರ ಕಟ್ಟ ಅಭಿಮಾನಿಯಾಗಿದ್ದು ಅವರ ಒಂದು ಆದರ್ಶಗಳನ್ನು ಅವರ ಜೀವಮಾನದಲ್ಲಿ ಕೂಡ ಅವರು ಅಳವಡಿಸಿಕೊಂಡಿದ್ದಾರೆ. ಹಾಗೆ ಇಂದು ಖಾದರ್ನವರು ಮಾಡುತ್ತಿರುವಂತಹ ಉತ್ತಮ ಕೆಲಸಗಳನ್ನು ನಾವು ಕೂಡ ನಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಯಾರೇ ಆಗ್ಲಿ ಉತ್ತಮ ಕೆಲಸ ಮಾಡುವವರನ್ನು ಗುರುತಿಸುವಂಥದ್ದು, ಅವರಿಗೆ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಆಶೀರ್ವಾದ ಮಾಡುವಂಥದ್ದು ನಿಮ್ಮೆಲ್ಲರ ಧರ್ಮ ಕೂಡ ಹೌದು. ಧರ್ಮ ಅಂತ ಇದ್ರೆ ಅದು ಒಂದೇ ಮಾನವ ಧರ್ಮ. ಇದನ್ನೆಲ್ಲರೂ ನಾವು ಸೇರಿ ಪಾಲಿಸುವ, ಮುಂದೆ ಈ ದೇಶ ಏನು ನಮ್ಮ ಒಂದು ವಿವಿಧತೆಯಲ್ಲಿ ಏಕತೆ ಅಂತ ಇದೆ, ಇದನ್ನು ಉಳಿಸುವಂತಹ ನಮ್ಮ ಮಕ್ಕಳಿಗೆ ಕೂಡ ಇದನ್ನು ಕಲಿಸುವಂತಹ ಕೆಲಸ ಮುಂದೆಯೂ ಕೂಡ ಆಗ್ಲಿ ಅಂತ ಹೇಳಿ, ನಮಗೆ ಒಂದು ಈ ಕಾರ್ಯಕ್ರಮ ಮಾಡಬೇಕು ಅಂತಾದ್ರೆ ಇಲ್ಲಿಯ ದರ್ಗಾದ ಅಧ್ಯಕ್ಷರನ್ನು ನಾವು ಕೇಳಿಕೊಂಡಾಗ ನಾವೊಂದು 4-5 ಜನ ಬಂದಿದ್ದು, ಈ ಸಂಸ್ಥೆಯ ಪದಾಧಿಕಾರಿಗಳು ಕೂಡ ಇದ್ರು. ಅವರು ನಮ್ಮನ್ನೊಂದು ಬರಮಾಡಿಕೊಂಡಂತಹ ಒಂದು ಸನ್ನಿವೇಶ, ಇದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ನಾವು ಎಂದಿಗೂ ಮರೆಯುವುದಿಲ್ಲ. ಬಹುಶಃ ನನಗೆ ಮಾತ್ರ ಅಲ್ಲ, ನನ್ನೊಟ್ಟಿಗೆ ಬಂದವರಿಗೆ ಕೂಡ ಮನಸ್ಸಲ್ಲಿ ಬೇರೆ ಬೇರೆ ಆಲೋಚನೆಗಳಿದ್ರೆ ಇಲ್ಲಿ ಬಂದಾಗ ನಾವು ಎಲ್ಲದನ್ನು ಬಿಟ್ಟು ನಮಗೆ ಅದು ನಾರಾಯಣ ಗುರುಗಳು ಹೇಳಿದ್ದಂಥದ್ದು ಎಲ್ರಿಗೂ ಮನವರಿಕೆಯಾಗಿದೆ. ಜಾತಿ ಮತ ಭೇದ ಇದು ಎಲ್ಲಿಯೂ ಕೂಡ ಸಲ್ಲದು. ನಾವೆಲ್ಲರೂ ದೇವರ ಮಕ್ಕಳು, ನಾವೆಲ್ಲರೂ ಒಟ್ಟಿಗೆ ಸೇರಿ ಬಾಳ್ಬೇಕೆಂಬುದು ನಮಗೆ ಅರ್ಥವಾಗಿದೆ. ನಾವೆಲ್ಲರೂ ಸೇರಿ ಇದನ್ನು ಮುಂದಕ್ಕೆ ಪಾಲಿಸುವಂತ ಹೇಳಿ ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಕ್ಕೆ ನಮಗೆ ಅನುವು ಮಾಡಿಕೊಟ್ಟು ಈ ಒಂದು ಉತ್ತಮ ಕಾರ್ಯಕ್ರಮ ನಡೆಯಲಿಕ್ಕೆ ಸಹಕಾರ ಮಾಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ, ನಮ್ಮ ಗುರು ಬೆಳದಿಂಗಳು ಸಂಸ್ಥೆಯ ಎಲ್ಲ ಸದಸ್ಯರಿಲ್ಲಿದ್ದಾರೆ. ಬಹುಶಃ ಇದರಲ್ಲಿ ನಾವು ಏನು ಅಲ್ಲ, ಎಲ್ಲ ಕೆಲಸ ಮಾಡುವವರು ಅವರು.
ರಾತ್ರಿ ಹಗಲು ಕೂತ್ಕೊಂಡು ಈ ಒಂದು ನಮ್ಮ ದೇಶವನ್ನು ನಮಗೆ ಹೇಳಲಿಕ್ಕೆ ಬಾರಿ ಸುಲಭ ಅನಿಸ್ಬೋದು, ಇದೆಲ್ಲ ಸಾಧ್ಯ ಇದೆಯಾ ಅಂತ. ಆದ್ರೆ ಅವ್ರದೊಂದು ಕನಸಿದೆ, ಖಂಡಿತ ಇದು ಒಂದಲ್ಲ ಒಂದು ದಿವಸ ನನ್ಸಾಗುತ್ತೆ. ಈ ಭಾರತ ದೇಶ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಗೆ ಹೇಳಿದ್ರೆ ನಾವೆಲ್ಲ ಒಂದೇ ದೇವರ ಮಕ್ಕಳು ಅಂತ ಇದ್ದಾರೆ, ಇದನ್ನು ನಾವು ಖಂಡಿತ ಸಾಧಿಸಿ ತೋರ್ತೇವೆ ಅನ್ನುವ ಒಂದು ಗಟ್ಟಿಯಾದ ಮನಸ್ಸಿನಿಂದ ಈ ಕೆಲಸವನ್ನು ನಾವು ಆರಂಭಿಸಿದ್ದೇವೆ. ನಮ್ಮ ಸಂಸ್ಥೆಯ ಈ ಒಂದು ಕಾರ್ಯಕ್ರಮಕ್ಕೆ ಬಂದವರಿಗೆ ನಾವೊಂದು ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಎಲ್ಲರಿಗೆ ನಮಸ್ಕಾರ. ಇವತ್ತು ಡ್ಯೂಟಿ ಖಾದರ್ ಸಾಹೇಬ್ರೆ, ಅಬ್ದುಲ್ ರಶೀದ್ ಸಾಹೇಬ್ರೆ, ಪದ್ಮರಾಜ್ ಅವರೇ, ಚಿತ್ರಕಲಾ ಅವರೇ, ಅಯ್ಯೂಬ್ ಅವರೇ, ಫಾರೂಕ್ ಬೈ ಅವರೇ, ಮತ್ತೆ ಈ ಜುಮ್ಮಾ ಮಸ್ಜಿದ್ ಮತ್ತೆ ದರ್ಗಾ ಕಮಿಟಿಯ ಪದಾಧಿಕಾರಿಗಳೇ ಮತ್ತೆ ಸ್ನೇಹಿತರೆ, ಇವತ್ತು ಇಲ್ಲಿ ಜಿಯಾರತಿಗೆ ಬಂದಾಗ ಈ ತರದೊಂದು ಪ್ರೋಗ್ರಾಮ್ ಇದೆ ಅಂತ ಗೊತ್ತಾದಾಗ ನನಗೆ ಬಹಳ ಸಂತೋಷವಾಯಿತು. ಯಾಕಂದ್ರೆ ಇವತ್ತು ಈ ನಮ್ಮ ದೇಶದಲ್ಲಿ ಇವತ್ತು ಏನಾದ್ರೂ ಮೋಸ್ಟ್ ರೆಲಿವೆಂಟ್ ಮೆಸೇಜ್ ಇದೆ ಅಂದ್ರೆ ಇವತ್ತೇನು ಖಾದರ್ ಬೈ ಅವರು ಮತ್ತೆ ಪದ್ಮರಾಜ್ ಅವರು ನಿಂತ್ಕೊಂಡು ಮಾತಾಡಿದ್ದಾರೆ, ದಟ್ ಈಸ್ ದ ಮೋಸ್ಟ್ ರೆಲಿವೆಂಟ್ ಮೆಸೇಜ್ ಅಂತ ಹೇಳಕ್ ಇಷ್ಟಪಡ್ತೇನೆ. ನಾರಾಯಣ ಗುರು ಸ್ವಾಮಿ ಅವರು ಹೇಳ್ದಾಗೆ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ದೇವರು, ಎಲ್ಲರೂ ದೇವರ ಮಕ್ಕಳದಾಗೆ ಎಲ್ಲ ಸೂಫಿ ಸಂತರು ನಮ್ಮ ದೇಶದಲ್ಲಿ ಕೊಟ್ಟಿರೋದು ಇದೇ ಮೆಸೇಜ್. ಎಲ್ಲಾ ಸೂಫಿ ಸಂತರು ಕೊಟ್ಟಿರೋದು ಇದೇ ಮೆಸೇಜ್. ನಿನ್ನೆ ಮೊನ್ನೆ ಎಲ್ಲ ನಾನು ಗುಲ್ಬರ್ಗದಲ್ಲಿದ್ದ ಅಲ್ಲಿ ಕೂಡ ಈ ತರ ಕುಸ್ರು ಬಾಬಾ ಅವ್ರ ಜೊತೆಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಖಾಜಾ ಬಂದೇ ನವಾಜ್ ಅವರು ಏನೇನ್ ಹೇಳಿದ್ರು, ಏನೇನು ಅವರೆಲ್ಲ ಟೀಚಿಂಗ್ಸು ಪ್ರೀಚಿಂಗ್ಸು ಇದ್ದವು ಅಂದ್ಬಿಟ್ಟು ಅದನ್ನೆಲ್ಲ ಬಿಟ್ಟು ನಾವು ಈ ಜಾತಿ ಆ ಜಾತಿ ಆ ಧರ್ಮ ಈ ಧರ್ಮ ನಾವೆಲ್ಲ ಹೇಳ್ತಾ ಇದ್ದೀವಿ. ಪದೇ ಪದೇ ನಾವೆಲ್ಲ ಜನರಿಗೆ ನಮ್ಮ ಜನರಿಗೆ ಕೂಡ ನಾವು ನೆನ್ಸ್ಬೇಕಾಗುತ್ತೆ, ನಮ್ಮಲ್ಲ ರಬ್ಬುಲ್ ಆಲಮೀನ್, ರಬ್ಬುಲ್ ಮುಸ್ಲಿಮೀನ್ ಅಲ್ಲ, ನಮ್ ರಬ್ಬುಲ್ ಆಲಮೀನ್. ಇಡೀ ವರ್ಲ್ಡ್ಗೆ, ಇಡೀ ಜಗತ್ತಿಗೆ ಅವ್ರ ರಬ್ಬ್. ಅಂದ್ರೆ ಯಾವುದೇ ಧರ್ಮದವರಾಗ್ಲಿ, ಯಾವುದೇ ಜಾತಿದವರಾಗ್ಲಿ, ಯಾವುದೇ ದೇಶದಲ್ಲಿ ಹುಟ್ಟಿರೋರ್ಲಿ, ಯಾವುದೇ ಭಾಷೆ ಮಾತಾಡೋರಲ್ಲಿ ಎಲ್ಲರ ಮಕ್ಕಳಿದ್ದಂಗೆ. ಸೊ ಅದು ಒಂದು ಏನ್ ಮೆಸೇಜ್ ಸೂಫಿ ಸಂತರೆಲ್ಲ ಕೊಡ್ತಾ ಇದ್ರು. ಇವತ್ತು ಈ ದರ್ಗಾದ ಈ ಕಾರ್ಯಕ್ರಮದಲ್ಲಿ ನಮ್ಮ ನಾರಾಯಣ ಸ್ವಾಮಿ ಗುರಿಗಳು ಅವರು ಇವತ್ತು ಬರ್ತ್ ಅನ್ನಿಸೋ ದಿವಸ ಇವತ್ತಿನ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದಾರೆ ಕಮಿಟಿಯವರು. ಈ ಒಂದು ಮೆಸೇಜ್ ನಾವು ಬಹಿರಂಗವಾಗಿ ಪದೇ ಪದೇ ಕೊಡ್ಬೇಕಾಗುತ್ತೆ. ಅವಾಗಲೇ ನಮ್ಮ ದೇಶದಲ್ಲಿ ಏನ್ ಖಾದರ್ ಬಾಯ್ ಅವರು ಹೇಳಿದ್ರು, ಯೂನಿಟಿ ಇನ್ ಡೈವರ್ಸಿಟಿ, ಈ ನಾವು ಕಾಪಾಡ್ಬೇಕಂದ್ರೆ ಆ ಯೂನಿಟಿ ನಾವು ಎತ್ತಿಡ್ಕೋಬೇಕಾದ್ರೆ, ಆ ಯೂನಿಟಿಗೆ ಮತ್ತೆ ಸ್ಟ್ರೆಂಥನ್ ಮಾಡ್ಬೇಕಂದ್ರೆ, ಮತ್ತೆ ಗಟ್ಟಿ ಮಾಡ್ಬೇಕಾದ್ರೆ ನಾವು ಪದೇ ಈ ಮೆಸೇಜ್ ಬೇರೆ ಪ್ರೋಗ್ರಾಮ್ ಮೂಲಕ ನಾವು ಕೊಡ್ಬೇಕಾಗುತ್ತೆ. ಇವಾಗ ನಾವು ಬೇರೆ ಪ್ರೋಗ್ರಾಮ್ ಅಲ್ಲಿ ಹೋಗ್ಬೇಕು. ಅವಾಗ್ಲೇ ಯುಟಿ ಖಾದರ್ ಸಾಹೇಬ್ರು ಮತ್ತೆ ಪದ್ಮಜರು ಮಾತಾಡಿದ್ದಾರೆ. ನಾವು ಮುಂದೆ ಇನ್ನ ಜಾಸ್ತಿ ಏನ್ ಮಾತಾಡಲ್ಲ. ಇದೇ ಮೆಸೇಜಿಗೆ ನಾವು ಗಟ್ಟಿಯಾಗಿ ಇಟ್ಕೊಂಡು ನಮ್ಮ ದೇಶನ ಸ್ಟ್ರೆಂಥನ್ ಮಾಡೋ ಕೆಲಸ ಮುಂದೆ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.